ಉಡುಪಿ ನಗರದಲ್ಲಿ ಬಾಡಿಗೆ ಮಾಡುವ ವಿಚಾರದಲ್ಲಿ ಹಲವು ಸಮಯಗಳಿಂದ ಆಟೋ ಯೂನಿಯನ್ಗಳ ಮಧ್ಯೆಯೇ ಗಲಾಟೆಗಳು ನಡೆಯುತ್ತಿರುತ್ತವೆ. ಅದರ ಮುಂದುವರಿದ ಭಾಗವಾಗಿ ಕೆಲವು ಚಾಲಕರು ಸೇರಿ ಓರ್ವ ಚಾಲಕನಿಗೆ ಗಂಭೀರ ಹಲ್ಲೆ ನಡೆಸಿದ್ದಾರೆ. ಗಾಯಾಳು ಆಸ್ಪತ್ರೆಗೆ ದಾಖಲಾಗಿದ್ದು ಪ್ರಾಣಾಪಾಯದಿಂದ ಸದ್ಯ ಪಾರಾಗಿದ್ದಾರೆ. ನಗರದ ಬಿಗ್ ಬಜಾರ್ ಸಮೀಪದ ಪಾರ್ಕಿಂಗ್ನಲ್ಲಿ ಹಲ್ಲೆ ನಡೆದಿದ್ದು ಪ್ರಸಾದ್ ಎಂಬ ಆಟೋ ಚಾಲಕ ಗಾಯಗೊಂಡಿದ್ದಾರೆ. ರಾಘು ಮತ್ತು ಸಹಚರರು ಸೇರಿ ಹಲ್ಲೆ ನಡೆಸಿದ್ದಾಗಿ ಸಹೋದ್ಯೋಗಿಗಳು ಆರೋಪಿಸಿದ್ದಾರೆ. ಇದೀಗ ಗಾಯಗೊಂಡ ಆಟೋ ಚಾಲಕ ಅಜ್ಜರಕಾಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಾಗಿದ್ದು ಹತ್ತಾರು ಚಾಲಕರು ಆಸ್ಪತ್ರೆಯ ಬಳಿ ನೆರೆದು ನ್ಯಾಯಕ್ಕಾಗಿ ಆಗ್ರಹ ಮಾಡಿದ್ದಾರೆ. ಘಟನೆ ಸಂಬಂಧ ಪೊಲೀಸರಿಗೆ ಮಾಹಿತಿ ನೀಡಿದ್ದೇವೆ. ನಗರದೊಳಗೆ ನಮಗೆ ಬಾಡಿಗೆ ಮಾಡಲು ಬಿಡುತ್ತಿಲ್ಲ. ನಗರದೊಳಗೆ 5-6 ಯೂನಿಯನ್ಗಳಿವೆ. ಅವರವರ ಸಂಘ ಅವರವರಿಗೆ. ಆದರೆ ನಗರದೊಳಗೆ ಬಾಡಿಗೆ ಮಾಡಲು ಬಿಡುತ್ತಿಲ್ಲ. ಈ ಹಿಂದೆ ಕೂಡ ಹಲ್ಲೆ ನಡೆದಿದೆ. ನಾವೆಲ್ಲಿಗೆ ಹೋಗಬೇಕು? ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಿದ್ದರೂ ಬಾಡಿಗೆ ಮಾಡಬಹುದು ಎಂದು ಪೊಲೀಸ್ ಇಲಾಖೆ ನಗರಸಭೆ ಈಗಾಗಲೇ ಅನುಮತಿ ಕೊಟ್ಟಿದೆ. ಆದರೂ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಈ ವಿಷಯವನ್ನು ಶಾಸಕರು ಮತ್ತಿತರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಈ ಸಂಬಂಧ ನಮಗೆ ನ್ಯಾಯ ಬೇಕೆಂದು ಆಟೋ ಚಾಲಕರು ಯೂನಿಯನ್ ಅಧ್ಯಕ್ಷರಾದ ಚೆನ್ನಕೇಶವ ಭಟ್ ಅವರ ಬಳಿ ಒತ್ತಾಯ ಮಾಡಿದ್ದಾರೆ. ಅವರಿಗೆ ತುಂಬಾ ಎದೆ ನೋವು ಇದೆಲ್ಲ ತುಂಬಾ ಪೆಟ್ಟಾಗಿದೆ. ಅವರಿಗೆ ಅಡ್ಮಿಟ್ ಆಗಿದ್ದಾರೆ. ಈಗ ಏನು ಅಂತ ನೋಡ್ಬೇಕು. ಇದು ಕೂಡಲೇ ನಮಗೆ ಜಿಲ್ಲಾಡಳಿತ ಮತ್ತು MLA ಅವರೇ ತೀರ್ಮಾನ ಮಾಡಿಕೊಡ್ಬೇಕು. ಯಾಕೆಂದ್ರೆ SP ಅವರು DC ಅವರಿಗೆ ಕೊಟ್ಟಿದ್ದೇವೆ, ಈಗ ಮನವಿ ಕೊಟ್ಟಿದ್ದೇವೆ. ಇವರು ಮಾತಾಡೋದು ಎಲ್ಲಿಂದನೇ ಬಂದು ಒಂದು ಹುಡಿತಾರೆ ಅಂದರೆ ಇವರು ಎಲ್ಲಿಗೆ ಹೋಗಿ ಇವರು ಹೇಗಾರೆ ಹೊರಗೆ ನಮ್ಮ ಉಡುಪಿಯವರೆಲ್ಲ ಹೊರ ರಾಜ್ಯದಲ್ಲಿ ಹೋಗಿ ಹೋಟೆಲ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲಿ ಹೋಗ್ತಾರೆ? ಪ್ರಕಾರ ಸಂಘಟನೆ ಅಗತ್ಯ ಇಲ್ಲ. ಕಾನೂನಲ್ಲಿ ಏನು ಉಂಟು ಚೌಕಟ್ಟಲ್ಲಿ ಅದು ಮಾಡಿಕೊಡ್ಲಿ. ನಾವು ಎಲ್ಲರಿಗೆ ಸಮಬಾಳು ಎಲ್ಲರಿಗೆ ಎಲ್ಲ ಸ್ಟ್ಯಾಂಡ್ನಲ್ಲಿ ನಿಲ್ಲುವ ಅವಕಾಶ ಮಾಡಿ ಕೊಡಬೇಕು. ನಾವು ಸಂಘಟನೆ ಮಾಡಿ ನಾಳೆ ಮೀಟರ್ ಬೇಡ, ಇನ್ಶೂರೆನ್ಸ್ ಕಟ್ಟುವುದಿಲ್ಲ. ಅವರ ಹಾಗೆ ನಾವು ಸಹ ದುಡಿಗೆ ಬರುವುದು, ಹೊಡೆದಾಳಿಗೆ ಬರಲಿಕ್ಕಲ್ಲ. ಎಲ್ಲರಿಗೆ ಸಮಾನ ನ್ಯಾಯ ಬೇಕು. ಎಲ್ಲರಿಗೆ ನಿಲ್ಲುವ ಅವಕಾಶ ಮಾಡಿಕೊಡ್ಬೇಕು. ಆದಷ್ಟು ಬೇಗ ನಾವು SP ಸಾಹೇಬ್ರ ಕೈ ಮುಗಿದು ಕೇಳಿಕೊಳ್ಳುವುದು ಏನಂದರೆ ಆದಷ್ಟು ಬೇಗ ನ್ಯಾಯವನ್ನು ಸಿಗುವಂತೆ ಮಾಡಿ. ಹಾಗೂ ಇದು ಸಾಧಾರಣ ಒಂದು 20 ವರ್ಷಗಳಿಂದ ಈ ರೀತಿಯ ತೊಂದರೆಗಳು ಚಾಲಕರು ಅನುಭವಿಸ್ತಾ ಇದ್ದಾರೆ.